ಇಂದು ನಾವಿಲ್ಲಿ ಯಕ್ಷಧ್ರುವ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇವರ ಯಕ್ಷಧ್ರುವ ಯಕ್ಷ ಶಿಕ್ಷಣ ನಾಟ್ಯ ತರಬೇತಿ ಶಿಕ್ಷಣ ಅಭಿಯಾನದ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಯಕ್ಷಗಾನ ಅಭಿಮಾನಿಗಳು, ಅದೇ ರೀತಿಯಾಗಿ ಪಾತ್ರಧಾರಿಗಳು, ಅನೇಕ ಪಾತ್ರಧಾರಿಗಳು ಕೂಡ ನಮ್ಮೆದುರು ಇದ್ದಾರೆ. ಈಗ ಮೊದಲನೇದಾಗಿ ಶ್ರೀಯುತ ಕೊಡಂಬೂರ್ ವಾಸುದೇವ ಐತಾಳ್ ಇವರು ವೇದಿಕೆ ಆಗಮಿಸಬೇಕಾಗಿದೆ. ನಿಜವಾಗಿಯೂ ಕೂಡ ಒಂದು ಸಂಭ್ರಮ ಉಲ್ಲಾಸ ದಿನ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಈ ಯಕ್ಷಗಾನದ ತವರು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅದೊಂದು ಗಂಡು ಕಲೆ. ಈ ಒಂದು ಸಂಪ್ರದಾಯ, ಈ ಒಂದು ಪರಂಪರೆ, ನಮ್ಮ ಸಂಸ್ಕೃತಿ ಏನುಂಟು, ಕಲೆ ಒಂದು ಸಂಸ್ಕೃತಿ ಅಂಗ. ಇದನ್ನು ಉಳಿಸಬೇಕು, ಇದನ್ನು ಬೆಳೆಸಬೇಕು, ಮುಂದಿನ ಪೀಳಿಗೆಯು ಕೂಡ ಇದರ ಅರಿವಾಗಬೇಕು. ಜಗತ್ತಿನಲ್ಲಿ ಅಂದರೆ ಶರವೇಗದಲ್ಲಿ ಹೋಗ್ತಿರುವಂಥ ಜಗತ್ತಿನಲ್ಲಿ ಈಗಾಗಲೇ ನಿಮಗೆ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮಗೆ ಕೂಡ ಗೊತ್ತುಂಟು. ಹಾಗಿರುವಾಗ ಎಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಉಂಟು. ಅಂದಿನ ಪರಿಸ್ಥಿತಿಯಲ್ಲಿ ನಾವು ಇಂದಿನ ಈ ಪರಿಸ್ಥಿತಿಯಲ್ಲಿ ಯಕ್ಷಗಾನವನ್ನು ಉಳಿಸುವ ಬೆಳೆಸುವಂತಹ ಪ್ರಯತ್ನವನ್ನು ಮಾಡಬೇಕು. ಪ್ರಾರ್ಥನೆ ಪ್ರತೀಕ್ಷಾ ಮತ್ತು ಬಳಗದವರಿಂದ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಬೀಜದಲ್ಲಿ ಎಣ್ಣೆ ಇದೆ, ಹಾಲಿನಲ್ಲಿ ತುಪ್ಪವಿದೆ, ಹೂವಿನಲ್ಲಿ ಮಕರಂದವಿದೆ, ಹಣ್ಣಿನಲ್ಲಿ ಮಾಧುರ್ಯ ರಸವಿದೆ ಎಂದಂತೆ ನಮ್ಮ ಈ ಒಂದು ಕಲೆಯಲ್ಲಿಯೂ ಕೂಡ ಒಂದು ನಿಜವಾಗಿಯೂ ಕೂಡ ಇಲ್ಲಿ ಹೊಸ ಒಂದು ಸಂಸ್ಕಾರವಿದೆ ಅಂತ ನಾವು ಹೇಳ್ಬೋದು. ಆ ಸಂಸ್ಕಾರವೇ ಅಡಗಿಕೊಂಡಿದೆ ಅಂತ ಹೇಳ್ಬೋದು. ಇಂದಿನ ಈ ಒಂದು ಈ ಯಕ್ಷಗಾನದ ಇಂದಿನ ಈ ತರಬೇತಿಯ ಅಧ್ಯಕ್ಷತೆಯನ್ನು ನಮ್ಮ ಶ್ರೀಯುತ ಕೆ ರವೀಂದ್ರ ಶೆಟ್ಟಿಯವರು ವಹಿಸಿದ್ದಾರೆ. ಅದೇ ರೀತಿಯಾಗಿ ಅವರು ಇಂದು ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಸೇರಿಕೊಂಡಿದ್ದಾರೆ. ಅವರನ್ನ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕದ್ರಿ ನವನೀತ್ ಶೆಟ್ಟಿ ಕದ್ರಿ ಅಂತ ಹೇಳಿದ ತಕ್ಷಣ ನಾವು ಹೇಳುವಂಥದ್ದು ನವನೀತನ್ನ ಅಂತ. ನವನೀತ್ ಶೆಟ್ಟಿ ಕದ್ರಿ ಅಷ್ಟು ಪ್ರಖ್ಯಾತರು. ಯಾಕೆಂದ್ರೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೂಡ ನಾವು ಅವರಿಗೆ ನೀಡಿದ್ದೀವಿ. ಕದ್ರಿ ನವನೀತನ್ನ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯರಾದಂಥ ನಮ್ಮ ಪ್ರದೀಪ್ ಆಳ್ವಾರ್ ಕಲಾವಿದರು ಅವರು ಕೂಡ ಯಾವುದೇ ರೀತಿಯಾದ ನಾಟಕ ಇನ್ನಿತರ ಕಲಾ ವೇದಿಕೆಯಲ್ಲಿ ಹಾಸ್ಯ ರೂಪದಲ್ಲಿ ತಮ್ಮೆಲ್ಲರನ್ನು ಕೂಡ ನಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರವಿಚಂದ್ರ ಶೆಟ್ಟಿ ಅವರು ಕೂಡ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪದಾಧಿಕಾರಿ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುರುಷೋತ್ತಮ ಭಂಡಾರಿ ಅವರು ಅಡ್ಯಾರ್ ಪುರುಷೋತ್ತಮ ಭಂಡಾರಿ ಅವರು ಈ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡುವವರು. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಹಿರಿಯರು, ನಮ್ಮ ಸವಣೂರಿನ ಶಿಲ್ಪಿ ಅಂತ ಕರೆಯುವುದು ನಾವು ಅವರನ್ನ. ಸವಣೂರು ಹಿಂದೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅಂತೇಳಿ. ಪುತ್ತೂರಿನ ಸವಣೂರು ಆ ರೀತಿಯಾಗಿ ಬೆಳವಣಿಗೆ ಆಗಬೇಕಾದ್ರೆ ಸವಣೂರು ಸೀತಾರಾಮರಯ್ಯ ಅವರ ಕೊಡುಗೆ ಅಪಾರ. ಅವರು ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಇದು 2ನೇ ಬಾರಿ ಬರುವಂತಹದ್ದು. ಅವರ ವಿದ್ಯಾಸಂಸ್ಥೆಯಲ್ಲಿ ತುಳು ಸಮ್ಮೇಳನ ಆದಾಗ ಒಂದು ಬಾರಿ ಇಲ್ಲಿ ನಾವು ಸಭೆಯನ್ನು ನಡೆಸಿದ್ವಿ. ಇವತ್ತು ಸೀತಾರಾಮ್ ಸವಣೂರು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಅವರು ಮಹಾಪೋಷಕರು ಮತ್ತು ಕೋಶಾಧಿಕಾರಿಯರು ಕೂಡ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ
ಪಣಂಬೂರು ವಾಸುದೇವ್ ಐತಾಳ್ ರವರ ಹೆಸರು ಕೂಡ ನಾವು ಎಲ್ಲರೂ ಕೂಡ ಕೇಳಿದವರೇ. ಒಂದು ಯಕ್ಷಗಾನವನ್ನ ಆಂಗ್ಲ ಮಾಧ್ಯಮದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥ ಖ್ಯಾತಿ ಪಣಂಬೂರು ವಾಸುದೇವ್ ಐತಾಳ್ ಸರ್ಗಿದೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಶ್ವಥ್ ಮಂಜನಾಡಿ ಇವತ್ತು ನಮ್ಮ ಜೊತೆ ಈ ಒಂದು ಶಿಕ್ಷಣ ತರಬೇತಿಗೆ ಯಕ್ಷ ಶಿಕ್ಷಣವನ್ನು ತರಬೇತಿ ಕೊಡತಕ್ಕಂಥವರು ಅಶ್ವಥ್ ಮಂಜನಾಡಿ ನಮ್ಮ ಜೊತೆ ಇದ್ದಾರೆ. ಅದೇ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದೇವಿತ್ಯ ಕೋಟ್ಯಾನ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಟೀಲ್ ಗಿರೀಶ್ ಶೆಟ್ಟಿ ಅವರು ಕೂಡ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ನಿರ್ಮಿತಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆಯ ಮುಂಭಾಗ ಮೇಲೆ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಅವರು, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯ ನಕೀಮ್ ಹಮೀದ್ ರವರು, ಬಹಳ ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಮುಂದೆ ಕೂತಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ವಿದ್ಯಾರ್ಥಿಗಳು ಸಾಗಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿಭಾ ಕಾರಂಜಿ ಆಗಿರಲಿ ಇನ್ನಿತರ ಯಾವುದೇ ಇದ್ದು ಕೂಡ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಹೆಸರನ್ನ ಕೊಟ್ಟತಕ್ಕಂಥ ವಿದ್ಯಾರ್ಥಿಗಳು ಸೇರಿದ್ದಾರೆ. ನಾನು ಹೇಳಿದ ತಕ್ಷಣ ಯಕ್ಷಗಾನ ತರಬೇತಿಗೆ ಹೀಗೆ ಯಕ್ಷಧ್ರುವ ಪಟ್ಲದ ಫೌಂಡೇಶನ್ ವತಿಯಿಂದ ನಾವು ಇಲ್ಲಿ ಇಷ್ಟವರೆಗೆ ಯಾವುದು ಉಚಿತ ಅಂತ ನಾವು ಮಾಡಲಿಲ್ಲ. ನಮ್ಮ ಸಂಸ್ಥೆಯಿಂದಲೇ ನಾವೇ ಮಾಡುವಂಥದ್ದು. ಹಾಗೆ ಉಚಿತವಾಗಿ ಒಂದು ತರಬೇತಿಯನ್ನು ನೀಡ್ತೇವೆ ಅಂತ ಹೇಳಿದಾಗ ನಾನು ಹೇಳಿದ್ದೆ, ಇಲ್ಲ ಅದು ಹಾಗೆ ನಾವಂತ ನಡೆದ್ರಿಜ್ಜಿ ನಮ್ಮ ಫೌಂಡೇಶನ್ ನಡೆದ ಆಪನಂತ. ಹಾಗೆ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಈ ಒಂದು ಯಕ್ಷಗಾನ ತರಬೇತಿಯನ್ನ ನೀಡಲಿಕ್ಕೆ ಯಾರು ಮುಂದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕ್ಲಾಸ್ನಲ್ಲಿ ಕೈ ಎತ್ತುವರು. ಆದ್ರಿಂದ ಆಯ್ದ ಮಕ್ಕಳನ್ನ ನಾವು ಆರಿಸಿದ್ದೇವೆ. ಇನ್ನೂ ಕೂಡ ಮಕ್ಕಳು ಸೇರ್ಲಿಕ್ಕಿದ್ದಾರೆ. ಎಲ್ಲ ನಮ್ಮ ಪ್ರೀತಿಯ ಮಕ್ಕಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಬಹಳ ಮುಖ್ಯವಾಗಿ ರವಿಕುಮಾರ್ ಸರ್ ಹೇಳಿದ್ರು, ಯಕ್ಷಗಾನ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತ ಒಂದು ಘನತೆ ಗೌರವ ಇದೆ. ಆ ನಿಟ್ಟಿನಲ್ಲಿ ಒಂದು ಸಂಸ್ಕಾರ ಇದೆ. ಒಂದು ಸಂಸ್ಕಾರ ಇವತ್ತೊಂದು ಕನ್ನಡದಲ್ಲಿ ಯಕ್ಷಗಾನ ಮಾಡುವುದು ಅಂತ ಹೇಳಿದ್ರೆ ಯಾವುದೇ ಇನ್ನಿತರ ಭಾಷೆಗಳನ್ನ ಅಲ್ಲಿ ಉಪಯೋಗಿಸತಕ್ಕದ್ದಲ್ಲ. ಕನ್ನಡದಲ್ಲೇ ಅವರು ಮಾತನಾಡೋದು. ಅಲ್ಲಿ ತುಳು ಪ್ರಸಂಗ ಇದ್ರೆ ತುಳುವಿನಲ್ಲೇ ಅಷ್ಟೊಂದು ಸಂಸ್ಕಾರತೆ ಇರತಕ್ಕಂಥ ಒಂದು ನಾಟ್ಯ ರೂಪದಲ್ಲಿ ಒಂದು ಕಲಾಭಿನಯ ಆಗುವುದಿದ್ರೆ ಅದು ಯಕ್ಷಗಾನ ಮಾತ್ರ. ಆದ್ರಿಂದ ಅಂತಹ ಒಂದು ಯಕ್ಷಗಾನವನ್ನ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನಮ್ಮ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ನಮ್ಗೆ ಯಾವ ಗೊತ್ತಿದೆ. ನಮ್ಮ ಅಡ್ಯಾರ್ ಗಾರ್ಡನ್ ನಲ್ಲಿ ಆ ಒಂದು ವಿಕೆ ಹಾಲ್ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ವಿಜೃಂಭಣೆಯಾಗಿ, ಅದರಲ್ಲೂ ಕೂಡ ನಮ್ಮ ಸತೀಶ್ ಪಟ್ಲರ್ ಅವರ ನೇತೃತ್ವದಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪದಾಧಿಕಾರಿಗಳ ಆ ಒಂದು ನೇತೃತ್ವದಲ್ಲಿ ಆಗುವಂತ ಕಾರ್ಯಕ್ರಮ ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಇವತ್ತು ವಿದೇಶಗಳಲ್ಲೂ ಕೂಡ ನಮ್ಮ ಯಕ್ಷಗಾನ ಸಂಸ್ಕೃತಿಯನ್ನ ಬಿಂಬಿಸುವಂತ ಕೆಲಸವನ್ನ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲಕ ನಮ್ಮ ಸತೀಶನ್ನ ಮಾಡುವಂತದ್ದು ನಮಗೆಲ್ಲರಿಗೂ ಕೂಡ ಇಡೀ ನಮ್ಮ ತುಳುನಾಡಿಗೆ ಒಂದು ಹೆಮ್ಮೆಯ ವಿಚಾರ. ಅಂತಹ ಈ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇಂದ ಈ ರೀತಿಯಾದ ಕಾರ್ಯಕ್ರಮ ಆಗುವಂತದ್ದು ಅತ್ಯಂತ ಶ್ಲಾಘನೀಯ ಅಂತ ಹೇಳುತ್ತಾ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಈ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರುತ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಬೇರೆ ಯಾವುದೇ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕೂಡ ಮೇಲುಗೈಯನ್ನು ಸಾಧಿಸಿದವರು ಅಂದರೆ ಕದ್ರಿ ನವನೀತ್ ಶೆಟ್ಟಿ ಅವರು. ಅವರಿಂದ ಪ್ರಸ್ತಾವನೆ ಇಲ್ಲೇ ಇದ್ದಾರೆ. ಅವರ ಹೆಸರು ಪಟ್ಲ ಸತೀಶ್ ಶೆಟ್ಟಿ ಅವರು. ಯಕ್ಷಧ್ರುವ ಅಂತ ಹೇಳುವುದು ಅವರಿಗೆ ಕೊಟ್ಟಂತ ಒಂದು ಬಿರುದು. ಅವರು ಯಕ್ಷಗಾನದ ಭಾಗವತರು. ಅವರು ಕಟ್ಟಿದ ಸಂಘಟನೆ ಒಂದು ಟ್ರಸ್ಟ್ ಅನ್ನು ಅವರು ಯಕ್ಷಗಾನ ಕಲಾವಿದರಿಗೆ ಕಲೆಗಾಗಿ ಒಂದು ಸಂಘಟನೆ ಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಕೂಟವನ್ನು ಕಟ್ಟಿದ್ರು. ಅದಕ್ಕೆ ಯಾವ ಹೆಸರು ಆಗಬಹುದು ಅಂತ ಹೇಳಿದಾಗ ಅವರಿಗೆ ಸಿಕ್ಕಿದ ಬಿರುದು ಯಕ್ಷಧ್ರುವ. ಆ ಹೆಸರಿನ ಒಂದು ಟ್ರಸ್ಟ್ ಅನ್ನು ನಾವು ಕಟ್ಟಿದೆವು. ಸುಮಾರು 1 ದಶಕದ ಇತಿಹಾಸ ಆ ಟ್ರಸ್ಟಿಗೆ ಇದೆ. ಅದರ ನೆರಳಲ್ಲಿ ಪ್ರತಿ ವರ್ಷ ನಿರಂತರವಾಗಿ ಯಕ್ಷಗಾನ ಕಲಾವಿದರಿಗೆ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟು, ಅಶಕ್ತ ಕಲಾವಿದರಿಗೆ,
ಸಾಧಕರಿಗೆ ಸನ್ಮಾನ, ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ, ಆರೋಗ್ಯಕ್ಕೆ ಸಹಕಾರ, ಇನ್ಶೂರೆನ್ಸ್ ಸೌಲಭ್ಯ, ವಿದ್ಯಾರ್ಥಿ ವೇತನ, ಹೀಗೆ 16 ಚಟುವಟಿಕೆಗಳನ್ನು 10 ಕೋಟಿಗೂ ಹೆಚ್ಚಿನ ಮೊತ್ತದ ಸೇವಾ ಚಟುವಟಿಕೆಗಳು ಈಗಾಗಲೇ 7-8 ವರ್ಷಗಳಲ್ಲಿ ನಡೆದಿವೆ. ಇದರ ಜೊತೆಯಲ್ಲಿ ಯಕ್ಷಧ್ರುವ, ಯಕ್ಷ ಶಿಕ್ಷಣ ಅಂತ ಇಲ್ಲಿ ಪ್ರಧಾನವಾಗಿ ಕಾಣ್ತದೆ. ಇದು ಈ ವರ್ಷ ಆರಂಭಿಸಲ್ಪಟ್ಟಂತಹ ಒಂದು ಹೊಸ ಯೋಜನೆ. ಈಗ ಪರಿಚಯ ಮಾಡಿದ ಪಣಂಬೂರು ವಾಸುದೇವ ಐತಾಳ್ ಅಂತ ಪರಿಚಯ ಮಾಡಿದ್ರು. ಮೊನ್ನೆ ಅವರ ನೇತೃತ್ವದಲ್ಲಿ ಇಂಗ್ಲೆಂಡ್ ಪ್ರವಾಸವನ್ನು ಮುಗಿಸಿಕೊಂಡು ಬಂದರು ಪಟ್ಲ ಭಾಗವತರು ಮತ್ತು ನಮ್ಮ ತೆಂಕುತಿಟ್ಟಿನ ಯಕ್ಷಗಾನ ಕಲಾವಿದರು. ಅದರ ಮೊದಲು ಅಮೆರಿಕ ಪ್ರವಾಸ ಮಾಡಿದ್ರು. ಅಮೆರಿಕ ಪ್ರವಾಸ ಮಾಡುವಾಗ ಕೂಡ ನಮ್ಮ ವಾಸು ಐತಾಳ್ ಮತ್ತು ಅವರ ಮಿತ್ರವರ್ಗದವರು ಯಕ್ಷಗಾನವನ್ನು ಅಮೆರಿಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡಲಿಕ್ಕೆ ಒಂದು ಸಹಾಯ ಮಾಡಿದವರು. ಯಕ್ಷಗಾನದ ಸೀಮೋಲ್ಲಂಘನ ಅಂತಹ ವಾಸು ಐತಾಳ್ರೀಗ ಅಮೆರಿಕದಲ್ಲಿದ್ದವರು ಈಗ ನಿವೃತ್ತರಾಗಿ ಊರಲ್ಲಿದ್ದಾರೆ. ಈ ಕಡೆ ಇರುವವರು ನಮ್ಮ ಪುರುಷೋತ್ತಮ ಭಂಡಾರಿ ಅಂತ, ಅವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯವರು. ಮತ್ತೆ ಉಳಿದವರೆಲ್ಲ ನಮ್ಮ ಟ್ರಸ್ಟಿನವರು. ಯಕ್ಷ ಶಿಕ್ಷಣ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಶಿಕ್ಷಣವನ್ನು ಕೊಡ್ತೇವೆ. ಅಲ್ಲಿ 2 ಚಿತ್ರಗಳು ಕಾಣ್ತೇವೆ. ಹಾಗೆ ಮೇಡಮ್ ಬಂದು ಹೇಳಿದ್ರು, ಅದು ಚಿತ್ರ ಅಪೂರ್ಣವಾಗಿದೆ, ಕಾಲು ಮಾತ್ರ ಕಾಣುತ್ತದೆ ಅಂತ. ಅಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿದ್ದಾರೆ. ಗೆಜ್ಜೆ ಕಟ್ಟಿ ಕುಣಿಯುವ, ನೃತ್ಯ ಕಲಿಸುವ ಯೋಜನೆ ಇದು. ಆ ರೀತಿ ಕಲ್ತ್ರೆ, ಈ ಕಡೆಯಲ್ಲಿ ಒಂದು ವೇಷ ಇದೆ ನೋಡಿ, ಬಣ್ಣದ ವೇಷ, ಇದು ಯಕ್ಷಗಾನದ ವೇಷ, ಅದು ತೆಂಕುತಿಟ್ಟಿನ ವೇಷ. ಆ ನೃತ್ಯವನ್ನು ಕಲಿಸಿ ನಿಮ್ಮನ್ನು ಒಂದು 6 ತಿಂಗಳ ಒಳಗೆ ಇಂತಹ ವೇಷ ಮಾಡುವುದಕ್ಕೆ ನಿಮ್ಮನ್ನು ಅಣಿಗೊಳಿಸುವಂತಹ ಯೋಜನೆ ಇದು. ಮೊದಲು ಯಕ್ಷಗಾನ ಕೇಂದ್ರಗಳಿತ್ತು ಅಲ್ಲಲ್ಲಿ ಕಲಿಸುವುದಕ್ಕೆ. ಅಲ್ಲಲ್ಲಿ ಯಕ್ಷಗಾನ ಕಲಿಕಾ ಕೇಂದ್ರಗಳು ಈಗಲೂ ಇವೆ. ಆದರೆ ಅದಕ್ಕೊಂದು ವ್ಯವಸ್ಥಿತವಾಗಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಯಕ್ಷಗಾನ ಶಿಕ್ಷಕರನ್ನು ಕರೆದು ಒಟ್ಟಿಗೆ ಕೂತ್ಕೊಳ್ಳಿಸಿ ಅದಕ್ಕೊಂದು ಪಠ್ಯವನ್ನು ಸಿದ್ಧಗೊಳಿಸಿ ಒಳ್ಳೆಯ ಅನುಭವ ಇರುವಂತಹ ಶಿಕ್ಷಕರನ್ನು ಆಯ್ದ 30 ವಿದ್ಯಾಸಂಸ್ಥೆಗಳ ಹೈಸ್ಕೂಲ್ಗಳಲ್ಲಿ ನಾವು ಯಕ್ಷಗಾನ ತರಬೇತಿ ಕೊಡುವಂತಹ ಒಂದು ಯೋಜನೆ. ಇಂದು ಬೆಳಿಗ್ಗೆ ಕಿನ್ನಿಗೋಳಿ ಬಳಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಮ್ಮ ಈ ವರ್ಷದ ಅಭಿಯಾನದ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಇದು 2ನೇ ಕಾರ್ಯಕ್ರಮ. ಈ ರೀತಿಯಾಗಿ ಸುಮಾರು 30 ವಿದ್ಯಾಸಂಸ್ಥೆಗಳಲ್ಲಿ ತರಬೇತಿ ಕಾರ್ಯಾಗಾರ ಆರಂಭೋತ್ಸವ ನಡೆಯುತ್ತದೆ. ಈಗ ದೀಪ ಪ್ರಜ್ವಲನ ಆಗುವುದು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಉಳ್ಳಾಲ, ಇಲ್ಲಿಯ ಯಕ್ಷಧ್ರುವ ಪಟ್ಲ ಯಕ್ಷ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಹೆಚ್ಚಂದ್ರೆ ಜನವರಿ, ಇಷ್ಟರ ಒಳಗೆ ನಿಮಗೆ ಯಕ್ಷಗಾನದ ನೃತ್ಯವನ್ನು ಕಲಿಸಿ, ಕುಣಿಯುವುದು ಹೇಗೆ, ಅಭಿನಯ ಮಾಡುವುದು ಹೇಗೆ, ಮಾತಾಡುವುದು ಹೇಗೆ, ವೇಷ ಕಟ್ಟುವುದು ಹೇಗೆ, ಬಣ್ಣ ಹೇಗೆ, ಯಕ್ಷಗಾನದ ಪ್ರದರ್ಶನ ಮಾಡುವುದು ಹೇಗೆ, ಇಷ್ಟೆಲ್ಲವನ್ನು ಕಲಿಸಿ ಈ ಸಲದ ರತ್ನೋತ್ಸವದಲ್ಲಿ ವಿದ್ಯಾರತ್ನದ ವಿದ್ಯಾರ್ಥಿಗಳೇ 1.5-2 ಗಂಟೆ ಯಕ್ಷಗಾನ ಮಾಡಿದ್ದೇವೆ ಎನ್ನುವಂತಹ, ಅದು ಕೂಡ ಹೇಗೆ, ಪ್ರತಿಯೊಬ್ಬರು ಹೆಜ್ಜೆಯನ್ನು ಕಲಿತು ಒಳ್ಳೆ ಅಭ್ಯಾಸ ಮಾಡಿ ನುರಿತ ಕಲಾವಿದರಾಗುವ ಎಲ್ಲ ಅವಕಾಶಗಳಿರುವ ಯಕ್ಷ ಶಿಕ್ಷಣ. ನಿಮ್ಮ ಮನೆಗೆ ಭಾಗೀರಥಿ ಬಂದಿದ್ದಾಳೆ. ಭಾಗೀರಥನೇ ಗಂಗಾ ನದಿ. ನಾವು ಗಂಗಾ ನದಿಯನ್ನು ಹುಡುಕಿಕೊಂಡು ಹೋಗ್ತೇವೆ, ಅದು ಪವಿತ್ರವಾದ ನದಿ ಅಂತ. ಗಂಗಾ ನದಿ ಎಲ್ಲಿದೆ ಅಲ್ಲಿ ಹೋಗಬೇಕು. ಗಂಗಾ ನದಿಯ ನಮ್ಮ ಹತ್ರ ಬಂದ್ರೆ ಎಷ್ಟು ನಮಗೆ ಸಂತೋಷ ಆಗ್ತದೆ. ಅದೇ ರೀತಿ ಯಕ್ಷಗಾನದ ಆಸಕ್ತಿ ಇದ್ದವರು ಎಲ್ಲೆಲ್ಲಿ ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಗಂಗಾ ನದಿಯ ನಮ್ಮ ಬಳಿಗೆ ಬಂದ ಹಾಗೆ ಒಳ್ಳೆಯ ಗುರುಗಳು ಪಟ್ಲ ಭಾಗವತ ನಿಮಗೆ ಇಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಈಗ ಯಕ್ಷ ಶಿಕ್ಷಣ
ವಿದ್ಯಾರತ್ನ ಸಂಸ್ಥೆಯಲ್ಲಿ ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಿ ಮುಂದಿನ ಮಾಹಿತಿಯನ್ನು ಮತ್ತೆ ನೀಡ್ತೇವೆ. ಕೊಟ್ಟಾಗ ಆಮೇಲೆ ಅಂತಹ ಒಂದು ಮಾತುಗಾರಿಕೆಯ ಕಲೆ ಕೂಡ ಅವರಿಗೆ ಸಿದ್ಧಿಸುತ್ತದೆ. ಸರಸ್ವತಿಯು ಕೂಡ ಉಳಿಯುತ್ತಾಳೆ. ಅದೇ ರೀತಿಯಾಗಿ ನಮ್ಮ ಈ ಕದ್ರಿ ನವನೀತ ಶೆಟ್ಟರು ಕೂಡ ನಿರರ್ಗಳವಾಗಿ ಮಾತಾಡುವ ಅಂಥ ವಾಗ್ಮಿಗಳು. ಅದೇ ರೀತಿಯಾಗಿ ಇಂದಿನ ಈ ಒಂದು ಉದ್ಘಾಟನೆಯನ್ನು ನಾವು ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಕಂಚಿನ ಕಂಠದ ಒಂದು ಭಾಗವತಿಕೆಯವರು ಅವರ ನೇತೃತ್ವದಲ್ಲಿ ಈಗಾಗಲೇ ಉದ್ಘಾಟನೆ ಆಗಿದೆ. ಉತ್ತರೋತ್ತರವಾದಂಥ ಶ್ರೇಯಸ್ಸನ್ನು ಹೊಂದಲಿ, ಮಕ್ಕಳಲ್ಲಿ ಕಲಾಸಕ್ತಿಯನ್ನು ಮೂಡಿಸುವಂಥ ಈ ಉತ್ತಮವಾದಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸೋಣ. ನಮ್ಮ ಅಭಿನವ ವಾಲ್ಮೀಕಿ ಶ್ರೀಯುತ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಅವರ ಒಂದು ಶಿಷ್ಯರಾಗಿರುವಂತಹ ದೀವಿತ್ ಕೋಟ್ಯಾನ್ ಪೆರಾಡಿಯವರು. ಟ್ರಸ್ಟ್ ನೀಡಲ್ಪಡುವಂತಹ ಗುರುಗಳು ಯಾರಂತ ಹೇಳಿದ್ರೆ ಶ್ರೀ ಅಶ್ವಥ್ ಮಂಜನಾಡಿ ಇವರನ್ನು ನಾನು ಆತ್ಮೀಯವಾಗಿ ಈ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರ ಬಗ್ಗೆ ಹೇಳುವುದಾದರೆ ಸತತ 15 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ತನ್ನನ್ನು ತಾನು ದುಡಿಸಿಕೊಳ್ತಿರುವಂತಹ ಶ್ರೀ ಅಶ್ವಥ್ ಮಂಜನಾಡಿ ಇವರು ಕಲಾ ಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದಲ್ಲಿ ಯಕ್ಷಗಾನದ ನಾಟ್ಯ ಶಿಕ್ಷಣದ ಬಗ್ಗೆ ತರಬೇತಿಯನ್ನು ಪಡೆದವರು. ಅಭಿನವ ವಾಲ್ಮೀಕಿ ಯಕ್ಷಗಾನ ಸವ್ಯಸಾಚಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಶಿಷ್ಯರು ಇವರಾಗಿದ್ದಾರೆ. ಜೊತೆಗೆ ಸಂದರ್ಭೋಚಿತವಾಗಿ ವಿವಿಧ ಗುರುಗಳಿಂದ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಯಕ್ಷಗಾನವನ್ನೇ ವೃತ್ತಿಯನ್ನಾಗಿಸಿಕೊಂಡು ಯಕ್ಷಗಾನವನ್ನೇ ತನ್ನ ಜೀವನದ ಧ್ಯೇಯವನ್ನಾಗಿರಿಸಿಕೊಂಡಂತಹ ಒಬ್ಬ ಯುವ ಯಕ್ಷಗಾನ ಕಲಾವಿದ. ತನ್ನ ಔಪಚಾರಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ ಬಳಿಕ ಯಕ್ಷಗಾನ ಲೋಕದಲ್ಲಿ ತನ್ನನ್ನು ಮುಂದುವರಿಸಿಕೊಂಡಂತಹ ಇವರು ಚೀರುಂಬ ಭಗವತಿ ಮೇಳ, ದೇಂತಡ್ಕ ಮೇಳ, ಸಸಿಹಿತ್ಲು ಮೇಳ ಸೇರಿದಂತೆ ಕಳೆದ 6 ವರ್ಷಗಳಿಂದ ಕಟೀಲು ಮೇಳದಲ್ಲಿ ಕಲಾವಿದರಾಗಿ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಪ್ರೀತಿಯ ಶಿಷ್ಯರಲ್ಲಿ ಓರ್ವರಾದಂತಹ ಇವರು ನಾಟ್ಯವನ್ನು ಒಂದು ಶೈಕ್ಷಣಿಕ ಮಾಧ್ಯಮದ ಮೂಲಕ ಯಾವ ರೀತಿಯಾಗಿ ಕಲಿಸಬೇಕು ಎಂಬ ವಿಚಾರದ ಬಗ್ಗೆ ತಿಳಿದುಕೊಂಡವರು. ಗುರು ಪರಂಪರೆಯಿಂದ ಬಂದಂತಹ ಯಕ್ಷಗಾನ ಶಿಕ್ಷಣವನ್ನು ಒಂದು ಶೈಕ್ಷಣಿಕ ಚೌಕಟ್ಟಿನ ಒಳಗಡೆ ಯಾವ ರೀತಿಯಾಗಿ ಹೇಳಿಕೊಡಬೇಕು, ಅದನ್ನು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಸ್ಮೃತಿ ಪಟಲದಲ್ಲಿ ಇರಿಸಿಕೊಳ್ಬೇಕು ಎಂಬ ತಾತ್ಪರ್ಯವನ್ನು ಇರಿಸಿಕೊಂಡು ದುಡಿತಾ ಇರುವಂತಹ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಎಲ್ಲ ಆಯಾಮಗಳಿಗೆ ಬದ್ಧವಾಗಿದ್ದುಕೊಂಡು ಇನ್ನು ಮುಂದೆ ವಿದ್ಯಾರತ್ನ ಈ ಸಂಸ್ಥೆಯಲ್ಲಿ ಪಟ್ಲ ಫೌಂಡೇಶನ್ನ ಪರವಾಗಿ ಅವರು ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ನೀಡಲಿದ್ದಾರೆ.
ಅವರಿಂದ ಯಕ್ಷ ಶಿಕ್ಷಣವನ್ನು ಆರ್ಜಿಸಿಕೊಂಡು ನೀವೆಲ್ಲರೂ ಯಕ್ಷಗಾನ ರಂಗದಲ್ಲಿ ಒಬ್ಬ ಉತ್ತಮ ಕಲಾವಿದನಾಗಿ ಉತ್ತಮ ಪ್ರೇಕ್ಷಕರಾಗಿ ಮೂಡಿ ಬರಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಶ್ರೀ ಅಶ್ವಥ್ ಮಂಜನಾಡಿ ಇವರ ಪರಿಚಯಕ್ಕೆ ವಿರಾಮವನ್ನು ಇಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಅಶ್ವಥ್ ಮಂಜನಾಡಿ ಪ್ರಸ್ತುತ ಕಟೀಲು ಕ್ಷೇತ್ರದಲ್ಲಿ ಇರುವವರು. ಪುತ್ತೂರು ಸವಣೂರು ಸೀತಾರಾಮ್ ರೈಯವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಈ ಸುಂದರ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಈ ಶಾಲೆಯ ಸಂಚಾಲಕರು ಆಗಿರತಕ್ಕಂಥ ರವೀಂದ್ರ ಉಳಿದೊಟ್ಟವರೇ, ಶ್ರೀಮತಿ ಉಳಿದೊಟ್ಟವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಒಂದು ಒಳ್ಳೆಯ ಸಮಾರಂಭದಲ್ಲಿ ಸಂಜೆ ಹೊತ್ತು ಒಂದು 15 ನಿಮಿಷ ನಿಮ್ಮೊಟ್ಟಿಗೆ ಕಳೆಯುವಂಥ ಒಂದು ಅವಕಾಶ ನನಗೆ ಆಕಸ್ಮಿಕವಾಗಿ ಸಿಕ್ಕಿದೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರು ಯಕ್ಷ ಶಿಕ್ಷಣ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಬೆಳಿಗ್ಗೆ ಉದ್ಘಾಟನೆ ಮಾಡಿ ಇವತ್ತು 2ನೇ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಶುಭವನ್ನು ಕೋರುವುದರ ಒಂದಿಗೆ ಅಶ್ವತ್ಥರ ನಾಯಕತ್ವದಲ್ಲಿ 6 ತಿಂಗಳಲ್ಲಿ ಒಳ್ಳೆಯ ಕಲಿತು ಈ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೀರ್ತಿಯನ್ನು ತಂದಿ ಅಂತೇಳಿ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಅದಲ್ಲದೆ ಯಕ್ಷಧ್ರುವದ ಬಗ್ಗೆ ಒಂದು ಮಾತಿನಲ್ಲಿ ಹೇಳುವುದಂತಾದರೆ, ಒಂದು 10-15 ವರ್ಷಗಳ ಹಿಂದೆ ನಾವು ಹೋದಾಗ ಜನಗಳು ಮಾತನಾಡಿಕೊಳ್ತಾ ಇದ್ರು, ಈ ಯಕ್ಷಗಾನ ಉಂಟುಂಡು, ಯಕ್ಷಗಾನ ದುಂಬು ಪೋಪುಜಿ ಹಾಗೆ ಹೀಗೆ ಅಂತ ಹೇಳುವಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಇತ್ತೀಚಿನ 10 ವರ್ಷಗಳ ನಂತರದ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ನೀವು ಗಮನಿಸಿದರೆ, ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆಯಾಗಿ ಯಾವ ರೀತಿ ಪುನಃ ಹಿಂದಿನ ಒಂದು ವೈಭವವನ್ನು ತಂದು ಇವತ್ತು ಮಿಂಚುತ್ತದೆ ಅಂತ ಹೇಳುವುದಕ್ಕೆ ನಮ್ಮ ಯಕ್ಷ ಧ್ರುವದ ಸ್ಥಾಪಕರಾದ ನಮ್ಮ ಆತ್ಮೀಯರಾದ ಸತೀಶ್ ಶೆಟ್ಟಿ ಅವರೇ ಒಂದು ಉದಾಹರಣೆ. ಇವತ್ತು ಅವರ ಫೌಂಡೇಶನ್ ಸುಮಾರು 7 ವರ್ಷದಲ್ಲಿ ಸುಮಾರು 10 ಕೋಟಿ ರೂಪಾಯಿ ಅಂತ ವ್ಯವಹಾರಗಳನ್ನು ಮಾಡಿಕೊಂಡು 3-4 ಕೋಟಿ ರೂಪಾಯಿಗಳನ್ನು ಇದರಲ್ಲಿ ದುಡಿದಂಥ ಕಾರ್ಯಕರ್ತರಿಗೆ ಕೊಡತಕ್ಕಂಥ ಒಂದು ವ್ಯವಸ್ಥೆ. ಈಗ ಇದು ಹೊಸ ಒಂದು ಯೋಜನೆಯಾಗಿ ಯಕ್ಷ ಶಿಕ್ಷಣ ಕೊಡುವಂಥದ್ದು. ಇದು ಕೂಡ ಬಹಳ ಒಳ್ಳೆಯ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ಈ ಒಂದು ವ್ಯವಸ್ಥೆ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಿಮಗೆಲ್ಲ ಶುಭ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಇದಕ್ಕೆ ಇವತ್ತು ನೀವು ಏನು ಮನೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ನಾನು ಯಾಕೆ ಯಕ್ಷಗಾನವನ್ನು ಕಲಿಬೇಕು, ಇದು ನಿಮಗೆ ಸ್ಪಷ್ಟವಾಗಬೇಕು. ಇದಾಗಬೇಕಾದ್ರೆ ಯಕ್ಷಗಾನದಲ್ಲಿ ನಾವು ಇಂಗ್ಲೀಷಲ್ಲಿ 4 ಎಲಿಮೆಂಟ್ಸ್ ಇರ್ತೇವೆ, ಅಥವಾ 4 ಅಂಗಗಳಿವೆ. ಯಾವುದು? ಒಂದು ನಾಟ್ಯ, ಒಂದು ವೇಷಭೂಷಣ, ಮತ್ತೊಂದು ಸಂಗೀತ, ಮತ್ತೊಂದು ಮಾತುಗಾರಿಕೆ. ಇದಂತ ಹೇಳಿದರೆ ನೀವು ನೋಡಿದ ಬೇರೆ ಯಾವ ಕಲೆಗಳಲ್ಲೂ ಇದು 4 ಒಟ್ಟಿಗೆ ಬರುವುದಿಲ್ಲ. ಅಂತ ಹೇಳಿದರೆ, ಚೌಕಿಯಲ್ಲಿ ನೀವು ವೇಷಭೂಷಣಗಳನ್ನು ಧರಿಸಿಕೊಂಡು ವೇದಿಕೆಗೆ ಬಂದು ನೃತ್ಯ ಮಾಡಿ ಕುಣಿದು ಸಂಗೀತಕ್ಕೆ ಮತ್ತೆ ನಿಮ್ಮ ಪಾತ್ರಕ್ಕೆ ಸಂಬಂಧಪಟ್ಟ ಮಾತನ್ನು ಹೇಳಬೇಕು. ಇದು ಬೇಕು ಅಂತೇಳಿ ಆದರೆ ನಿಮ್ಮ ದೈಹಿಕ ತಯಾರು ಮತ್ತು ನಿಮ್ಮ ಮಾನಸಿಕ ತಯಾರು ಎಷ್ಟು ಬೇಕಂತ ಹೇಳಿದರೆ ಅಷ್ಟು ಈ ಒಂದು ಸ್ಪೋರ್ಟ್ಸಲ್ಲಿ ಹೇಗಿರ್ತದೆ ಹಾಗೆ ಕುಣಿದ ಕೂಡಲೇ ಮಾತಾಡಲಿಕ್ಕೆ ಶಕ್ತಿ ಇರಬೇಕು, ಮಾತಾಡಿ ಮುಗಿಸಿದಾಗ ವಾಪಸ್ ಕುಣಿಲಿಕ್ಕೆ ಶಕ್ತಿ ಇರಬೇಕು, ಅದು ತಾಳಕ್ಕೆ ಬದ್ಧವಾಗಿ ಕುಣಿಯುವ ಶಕ್ತಿ ಇರಬೇಕು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ದೈಹಿಕ ವ್ಯಾಯಾಮ ಹೇಳಿದರೆ ಯು ವಿಲ್ ಗೆಟ್ ಎಕ್ಸಸೈಸ್, ಇಂಗ್ಲೀಷ್ ಮೀಡಿಯಂ ಆದ ಹೇಳ್ತಾ ಇದ್ದೇನೆ. ಮಾನಸಿಕ ವ್ಯಾಯಾಮ ಹೇಳಿದರೆ ಮೆಂಟಲ್ ಎಕ್ಸಸೈಸ್, ನಿಮಗೆ ಮೆಂಟಲ್ ಮ್ಯಾಥ್ ಅಥವಾ ಮೆಮರಿ ಪವರ್ ಇಂಪ್ರೂವ್ ಮಾಡಲಿಕ್ಕೆ ಯಕ್ಷಗಾನದ ಹೆಜ್ಜೆ. ಯಾಕೆ ಹೇಳಿದರೆ ನಿಮ್ಮ ಮೆಮರಿಯಲ್ಲಿ ಆ ಯಕ್ಷಗಾನದ ಹೆಜ್ಜೆ ಬಾರದೆ ಕಾಲಲ್ಲಿ ಬರುವುದಿಲ್ಲ. ಇದು 2 ಅಲ್ಲದೆ ಭಾಷೆ. ನೀವು ಕನ್ನಡ ಭಾಷೆ ಅಂತ ಹೇಳಿದರೆ ಯಕ್ಷಗಾನದ ಭಾಷೆ ನೀವು ಕೇಳಿರ್ಬೋದು, ಅದು ಶುದ್ಧವಾದ ಕನ್ನಡ. ಆ ಭಾಷೆಯ ಶುದ್ಧಿಯೂ ನಿಮ್ಮಲ್ಲಿ ಬರ್ತದೆ. ಇದರಿಂದ ಮತ್ತೊಂದು ನಿಮ್ಮಲ್ಲಿ ಹೆಚ್ಚಿನವರಿಗೆ ಇರಲಿಕ್ಕಿಲ್ಲ ಅಂತ ಎನಿಸ್ತೇನೆ, ಆದರೆ ಸ್ಟೇಜ್ ಫಿಯರ್ ಅಂತ ಕೇಳಿದರೆ ನೀವು, ಸ್ಟೇಜ್ ಫಿಯರ್ ಅಂತ ಇರ್ತದೆ. ಸ್ಟೇಜಿಗೆ ಹೋದ ಮೇಲೆ ಆಗುವಂಥ ಒಂದು ಸಂಕೋಚ, ಅಂಥದ್ದೆಲ್ಲ ಕಲಿಬೇಕಾದ್ರೆ ಯಕ್ಷಗಾನದಲ್ಲಿ ಪಾತ್ರ ವಹಿಸಿದಾಗ ಆ ಸ್ಟೇಜ್ ಫಿಯರ್ ಹೋಗ್ತದೆ, ಅನುಕಂಪ ಹೋಗ್ತದೆ, ಧೈರ್ಯ ಬರ್ತದೆ, ಆತ್ಮಸ್ಥೈರ್ಯ ಬರ್ತದೆ. ಇದಕ್ಕೆಲ್ಲ ಸಾಕ್ಷಿಯಾಗಿ ಸುಮಾರು 15 ವರ್ಷದಿಂದ ನಡೀತಿರುವ ಯಕ್ಷ ಶಿಕ್ಷಣದಲ್ಲಿ ಓದುವುದರಲ್ಲಿ ತುಂಬ ಕಷ್ಟಪಡ್ತಾ ಇದ್ದ ಮಕ್ಕಳು ಒಳ್ಳೆಯ ಅಂಕಗಳನ್ನು ಗಳಿಸಿದ್ದ ಸಾಕ್ಷಿಗಳಿವೆ. ಇದು ಯಾವುದು ಕ್ರಿಯೇಟೆಡ್ ಮೆಸೇಜ್ ಇನ್ಫಾರ್ಮೇಷನ್ ಅಲ್ಲ, ಇದು ಸಾಕ್ಷಿ ಆಧಾರಗಳಿಂದ ಹೇಳಿದಂಥ ಮಾತುಗಳು. ಒಂದು ಕಲೀಲಿಕ್ಕೆ ಹಿಂದೆ ಇರುವ ಮಗು ಯಕ್ಷಗಾನ ಕಲಿತಾಗ ಕಲಿಯುವ ಆಸಕ್ತಿ ಜಾಸ್ತಿ ಆಗ್ತದಂತೆ. ಯಾಕೆಂತ ಹೇಳಿದರೆ 1-2 ವೇಷ ಮಾಡಿದಾಗ
ಮಿತ್ರರೊಟ್ಟಿಗೆ ಶಾಲೆಯಲ್ಲಿ ಮನ್ನಣೆ ಬರ್ತದೆ. ನಾನು ಏನೋ ಸ್ಟೇಜ್ಗೆ ಹೋಗಿ ಮಾಡಿದ್ದೇನೆ ಅಂತ, ಆಗ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ. ಸೆಲ್ಫ್ ಕಾನ್ಫಿಡೆನ್ಸ್ ಬಂದಾಗ ಎಲ್ಲದಕ್ಕೂ ಅನುಕೂಲ ಆಗ್ತದೆ, ಕಲಿಕೆಗೂ ಅನುಕೂಲ ಆಗ್ತದೆ. ಆದ್ದರಿಂದ ನಮ್ಮ ಊರಿನ, ನಮ್ಮ ನಾಡಿನ ಕಲ್ಚರನ್ನು ನಾವು ಬೆಳೆಸುವುದಲ್ಲದೆ ನಮ್ಮ ಸ್ವಂತ ಬೆಳವಣಿಗೆಯನ್ನು ಮಾಡಲಿಕ್ಕಾಗುವಂಥ ಒಂದು ಒಳ್ಳೆಯ ಉಪಾಯ ಯಕ್ಷಗಾನ. ಆದ್ದರಿಂದ ಇಲ್ಲಿಯವರ ಎಲ್ಲ ಮಕ್ಕಳು ಯಕ್ಷಗಾನ ಕಲೀಲಿಕ್ಕೆ ಮುಂದೆ ಬರ್ತೀರಿ ಅಂತ ಹೇಳುವ ಒಂದು ಆಸೆನಿಟ್ಕೊಂಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯಕ್ಷಗಾನದ ಒಂದು ದೊಡ್ಡ ಕ್ರಾಂತಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವೆಲ್ಲ ಅದಕ್ಕೆ ಸಣ್ಣ ಅಳಿಲು ಸೇವೆಯಾಗಿ ಸಹಾಯ ಮಾಡ್ತಾ ಇದ್ದೇವೆ. ಯಕ್ಷಗಾನ ಕಲೆ ಉಳಿಬೇಕು, ಬೆಳಿಬೇಕು ಅಂತೇಳಿ ಆದರೆ ನಿಮ್ಮಂಥ ಮಕ್ಕಳು ಯಕ್ಷಗಾನದ ಮೇಲೆ ಆಸಕ್ತಿ, ಯಕ್ಷಗಾನದ ಮೇಲೆ ಅಭಿಮಾನವನ್ನು ಬೆಳೆಸಬೇಕು. ಮುಂದೆ ಯಕ್ಷಗಾನ ಕಲಾವಿದರಾಗಬಹುದು, ಇಲ್ಲ ಯಕ್ಷಗಾನ ಗುರುಗಳಾಗಬಹುದು. ಅದು ಅಲ್ಲದಿದ್ದರೆ ಯಕ್ಷಗಾನ ಅಭಿಮಾನಿಗಳಾಗಿ, ಒಳ್ಳೆಯ ಪ್ರೇಕ್ಷಕರಾಗಿ ಆ ಯಕ್ಷಗಾನವನ್ನು ಪ್ರೋತ್ಸಾಹಿಸಬಹುದು. ಎಲ್ಲಿದ್ದರೂ ಯಕ್ಷಗಾನದ ಅಭಿಮಾನ ನಿಮ್ಮಲ್ಲಿ ಕಮ್ಮಿ ಆಗುವುದಿಲ್ಲ. ಇಂಥ ಒಂದು ಯೋಜನೆಯನ್ನು ಈ ಶಾಲೆಯಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕೆ ಈ ಶಾಲೆಯ ಯಜಮಾನರಾದಂಥ ರವೀಂದ್ರ ಶೆಟ್ಟಿಯವರಿಗೂ ಹಾಗೂ ಎಲ್ಲ ಇಲ್ಲಿಯ ಶಿಕ್ಷಕ ವರ್ಗದವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಕ್ಕಳೇ, ಹೇಗಿದ್ದೀರಾ? ಸಭಾ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬಾ ಬೋರ್ ಆಗುತ್ತೆ ನಿಮ್ಗೆಲ್ವಾ? ಆದ್ರೆ ಯಕ್ಷಗಾನ ಕಲಿಲಿಕ್ಕೆ ಬಂದಿದ್ದೀರಿ, ಇನ್ನೂ ಹಾಗೇನಾಗಲ್ಲ. ಯಾಕೆಂತ ಹೇಳಿದ್ರೆ ಇದರ ಅಗತ್ಯತೆ ಎಷ್ಟು ಅಂತ ನಿಮ್ಗೆ ಮನವರಿಕೆ ಆಗುತ್ತೆ ಕ್ರಮೇಣ. ಯಕ್ಷಗಾನ ಕಲಿತಂತ ಮಕ್ಕಳಿಗೆ ಪಣಂಬೂರು ವಾಸುದೇವಾಯ್ತಾಳರು ಬಹಳ ಸುಸ್ಪಷ್ಟವಾಗಿ ಹೇಳಿದ್ರು. ಅದನ್ನು ಯಾವ ಮಟ್ಟಕ್ಕೆ ಬೆಳೆಯುತ್ತಾರೆ ಎನ್ನುವುದಕ್ಕೆ ಒಂದು 2 ಎಕ್ಸಾಂಪಲ್ ಕೊಡ್ತೇನೆ ನಾನು. ನಿಮ್ಗೆ ಗೊತ್ತಿರ್ಬೋದು, ಒಂದು 4 ವರ್ಷಕ್ಕಿಂತ ಮೊದಲು ನಮ್ಮ ಸುರತ್ಕಲ್ ಘಟಕದ ಕಾರ್ಯದರ್ಶಿಗಳಾದಂತಹ ಲೀಲಾಧರ್ ಅವರ ಮಗಳು 5ನೇ ಕ್ಲಾಸಲ್ಲಿ ಯಕ್ಷಗಾನಕ್ಕೆ ತೊಡಗಿಸಿಕೊಂಡಂತಹ ಬಿಂದಿಯಾ ಅಂತ ಒಬ್ಳು ಹುಡುಗಿ SSLCಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ದಾಳೆ. ಎಲ್ಲ ಯಕ್ಷಗಾನದ ನಾಟ್ಯಗಳನ್ನು ಕಲಿತು ಯಕ್ಷಗಾನ ಪರ್ಫಾರ್ಮೆನ್ಸ್ ಕೊಡುವುದರ ಜೊತೆಗೆ ಮುಂಬೈ, ಪೂನಾ, ಡೆಲ್ಲಿ ಅಂತ ಪ್ರದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ಕೂಡ ಎಕ್ಸಾಮ್ ಮಾಡಿಕೊಂಡು ಈಗ CA ವ್ಯಾಸಂಗ ಮಾಡ್ತಾ ಇದ್ದಾಳೆ. ಮತ್ತೊಬ್ಳು ನಮ್ಮ ಸುದೇಶ್ವರಿಗಳ ಆಫೀಸಲ್ಲಿ ಒಬ್ಳು ವೃಂದಾ ಕುನ್ನರ್ ಅಂತ ಹೇಳಿದ್ದಾರೆ. ಅವರು ಚಾರ್ಟೆಡ್ ಅಕೌಂಟ್ ಪಾಸ್ ಮಾಡಿ ಈಗ CA ಆಗಿದ್ದಾರೆ. ಅವರು ಸಣ್ಣದಿನಿಂದ ಯಕ್ಷಗಾನ ನಾಟ್ಯ ಕಲಿತು ಅತ್ಯುತ್ತಮ ವೇಷಧಾರಿಯಾಗಿ ಈಗ ನಾವು ಪ್ರಸ್ತುತವಾಗಿದ್ದಾರೆ. ಅವರು CA ಮಾಡಿದ್ದಾರೆ. ಇದು ನಿಮಗೆ ಎಕ್ಸಾಂಪಲ್ 2 ಕೊಟ್ಟದ್ ನಾನು. ಅಂದ್ರೆ ಯಕ್ಷಗಾನ ನಿಮ್ಮ ಕಲಿಕೆಗೆ ತೊಂದರೆ ಆಗುವುದಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿ ಅಂತ. ಇಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ನನ್ನ ಒಬ್ಬ ಸ್ಟೂಡೆಂಟ್ ಪ್ರಖ್ಯಾತ್ ಅಂತ ಇದ್ದಾನೆ. ಅವ AJ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿದ್ದಾನೆ. ಸಾಧಾರಣ ಅವ PUC ಯಲ್ಲಿರುವಾಗ ಯಕ್ಷಗಾನವನ್ನು ಕಲಿತಾ ಇದ್ದ ನನ್ನ ಜೊತೆ ಭಾಗವತಿಗೆ. ಈಗ ಮೇಳದ ತಿರುಗಾಟ ಮಾಡುವುದರ ಜೊತೆಗೆ ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಇದ್ದಾನೆ, ಡೆಂಟಿಸ್ಟ್ ಆಗಿ. ಇಂಥ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಯಕ್ಷಗಾನದಿಂದ ಸಾಧ್ಯ. ನಿಮ್ಮ ಕಣ್ಣೆದುರು ನೋಡಿದ್ರೆ ನೋಡಿ, ವಾಸುವೈತವರಿಗೆ ಮಾತಾಡಿದ್ರು. ಅವರು ಯಕ್ಷಗಾನದ ವಿದ್ಯಾರ್ಥಿ, ಅವರಿಗೆ ನಾಟ್ಯಗಾರಿಕೆ ಎಲ್ಲ ಗೊತ್ತು. 30 ವರ್ಷ ಅಮೆರಿಕದಲ್ಲಿ ದೊಡ್ಡ ಸೈಂಟಿಸ್ಟ್ ಆಗಿ ಅನೇಕ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿ ಈಗ ಪ್ರಸ್ತುತ ನಮ್ಮ ಮಂಗಳೂರಲ್ಲಿ ಇದ್ದುಕೊಂಡು ನಮ್ಮ ಯಕ್ಷ ಶಿಕ್ಷಣದ ದಕ್ಷಿಣ ಕನ್ನಡ ಜಿಲ್ಲೆಯ ಫೌಂಡೇಶನ್ ನ ಸಂಪೂರ್ಣ ಜವಾಬ್ದಾರಿಯನ್ನು ಪಣಂಬೂರು ವಾಸುವೈತಾಳರು ವಹಿಸಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನೀವೆಲ್ಲರೂ ಯಕ್ಷಗಾನವನ್ನು ಕಲಿತು ಇನ್ನು ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಸಂಸ್ಕಾರಯುತ ವಿದ್ಯಾರ್ಥಿಗಳಾಗಿ ನೀವು ಬೆಳೀತೀರಿ ಖಂಡಿತ. ಇದು ನಾನು ನಿಮಗೆ ಭರವಸೆ ಕೊಡ್ತೇನೆ. ಯಕ್ಷಗಾನದಲ್ಲಿ ರವೀಂದ್ರಣ್ಣ ಬರುವ ವರ್ಷ ಹೇಳಬೇಕು, ಯಾರು ಇದರಲ್ಲಿ ಯಕ್ಷಗಾನ ಕಲಿತ ಮಕ್ಕಳು ಹೇಗೆ ಅಥವಾ ಯಕ್ಷಗಾನದಿಂದ ಹೊರಗಿದ್ದ ಮಕ್ಕಳು ಹೇಗೆ ಅಂತ ನೀವು ವಿಂಗಡಿಸಿ ಬರುವ ವರ್ಷ ಹೇಳಿ ನಮ್ಗೆ. ಅದು ಖಂಡಿತವಾಗಿ ಇಲ್ಲಿ ನಿಮಗೆ ಅರ್ಥವಾಗೇ ಆಗುತ್ತೆ. ನೀವು ಎಲ್ಲರೂ ಯಕ್ಷಗಾನವನ್ನು ಚೆನ್ನಾಗಿ ಕಲಿಯಿರಿ. ಎಲ್ಲ ನಮ್ಮ ಫೌಂಡೇಶನ್ ನ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಎಲ್ರಿಗೂ ಅಭಿನಂದಿಸುತ್ತಾ, ರವೀಂದ್ರಣ್ಣ ನಮ್ಮ ಫೌಂಡೇಶನ್ ಅವರೇನು ನಿಮ್ಮ ಸ್ಕೂಲಿನ ಇನ್ಚಾರ್ಜ್ ಆಗಿದ್ರು ಕೂಡ, ಚೇರ್ಮನ್ ಆಗಿದ್ರು ಕೂಡ ನಮ್ಮ ಫೌಂಡೇಶನ್ ನ ಬಹಳ ಆತ್ಮೀಯರು. ನಮ್ಮ ಪ್ರತಿ ಘಟಕದ ಕಾರ್ಯಕ್ರಮದಲ್ಲಿ ಕೂಡ ಒಂದು ಮೀಟಿಂಗ್ ಆದ್ರೂ ಕೂಡ ನಾನೊಂದು ಮೆಸೇಜ್ ಗಳಿಸಿದ್ರು ಕೂಡ ನಮ್ಮ ಮೀಟಿಂಗ್ ಅಲ್ಲಿ ಬಂದು ಪಾಲ್ಗೊಳ್ಳುವಂತ ಒಬ್ಬ ವ್ಯಕ್ತಿ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಸೌಭಾಗ್ಯ ಎನ್ನುವ ಹಾಗೆ ಸವಣೂರು ಸೀತಾರಾಮ್ ರೈಗಳು ನಮ್ಮ ಹಿರಿಯವರು ಇವತ್ತು ಈ ಉದ್ಘಾಟನೆಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಅವರನ್ನು ಅಭಿನಂದಿಸ್ತೇನೆ. ಮತ್ತೆಲ್ಲ ನಮ್ಮ ಫೌಂಡೇಶನ್ ನ ಪದಾಧಿಕಾರಿಗಳಿದ್ದಾರೆ. ದೀವಿತ್ ಪೆರಾಡಿ ನಮ್ಮ ಯಕ್ಷ ಗುರುಗಳು, ಒಂದು 30-32 ಯಕ್ಷ ಗುರುಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಅದರ ಎಲ್ಲ ಸಂಪೂರ್ಣ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಒಂದು ಸಿಲೆಬಸ್ ಇದೇ ಒಂದೇ ಪ್ರಕಾರವಾಗಿ ನಾವು ಕಲಿಸಬೇಕು ಅಂತ ಒಂದು ಇದಮಿತ್ತಂ ಅಂತ ಹೇಳುವಂತಹ ಒಂದು ಕೆಪಾಸಿಟಿ ಉಳ್ಳಂತ ಒಬ್ಬ ಕಲಾವಿದ ದೀವಿತ್ ಪೆರಾಡಿ.
ಅವರು ನಮ್ಮ ಯಕ್ಷಧ್ರುವದ ಒಂದು ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಕೇವಲ ಒಂದು ಶಾಲೆಯ ಗುರು ಆಗಿ ಅಲ್ಲ, ಈ ಸಂಪೂರ್ಣ ಶಿಕ್ಷಣದ ವ್ಯವಸ್ಥೆ ಒಂದು ಜವಾಬ್ದಾರಿ ಅನ್ನೋದು ಈ ತರಾಡಿ ನಮ್ಮ ಜೊತೆ ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆ ನಿಮ್ಮದೇ ಹತ್ತಿರದವರಾದ ಅಶ್ವತ್ಥ ಮುಂಜನಾಡಿ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಅದೊಂದು ಅಭಿನವ ವಾಲ್ಮೀಕಿ ಅಂತವರ ಶಿಷ್ಯ ನಿಮಗೆ ಸಿಕ್ಕಿದ್ದಾರೆ. ನೀವು ಅವರನ್ನು ಗುರುಗಳಾಗಿ ಪಡೆದಂತಹ ನೀವು ಧನ್ಯರಂತ ಹೇಳುತ್ತಾ ಎಲ್ಲರೂ ಚೆನ್ನಾಗಿ ಯಕ್ಷಗಾನ ಕಲಿಯಿರಿ. ಇನ್ನೊಂದ್ಸಲ ಒಂದು ನಮ್ಮ ದೊಡ್ಡ ಫೆಸ್ಟಿವಲ್ ಆಗುವಾಗ ಒಂದು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡೋಣ ಎಲ್ಲರೂ ಸೇರಿ ಅಂತ ಹೇಳಿ 3:30 ಆಗಿ ಆಯ್ತು. ನಮಸ್ಕಾರ. ಹೀಗೆ ನನ್ನ ಪರವಾಗಿ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರಿಗೂ ನಮಸ್ತೆ. ಈಗ ಸಾಂಕೇತಿಕವಾಗಿ ನಾವು ಹೆಜ್ಜೆಗಳನ್ನು ನಾನು ಹೇಳಿಕೊಡ್ತೇನೆ, ಹಾಗಾಗಿ ನೀವು ಸ್ಪಷ್ಟವಾಗಿ ನೋಡಿಕೊಳ್ಬೇಕು. ಅರ್ಥ ಆಯ್ತಾ? ಮೊದಲನೇದಾಗಿ ಯಕ್ಷಗಾನ ನಾಟ್ಯ ಮಾಡಬೇಕು ಅಂತಾದ್ರೆ ಅದಕ್ಕೊಂದು ಭಂಗಿ ಅಂತ ಉಂಟು. ಮಂಡಲ ಅನ್ನೋದು ಮುಖ್ಯ. ನಮಸ್ಕಾರ ಮಾಡಬೇಕು. ಇದು ನಾವು ಭೂಮಿ ತಾಯಿಗೆ ಕೊಡುವಂತಹ ಒಂದು ಗೌರವ. ಯಾಕಂತ ಹೇಳಿದ್ರೆ ನಮ್ಮನ್ನು ಆಧರಿಸಿದ ಭೂಮಿ ತಾಯಿ ನಮ್ಮನ್ನು ಕಾಪಾಡಬೇಕು. ಒಂದು ಹೆಜ್ಜೆ ಆಚೆ ಈಚೆ ಆದ್ರೂ ನಾವು ಬೀಳ್ತೇವೆ. ಹಾಗಾಗಿ ಪ್ರತಿ ಇಲ್ಲಿ ಉಂಟಲ್ಲ, ನೀವು ಮನೆಯಲ್ಲಿ ಅಭ್ಯಾಸ ಮಾಡುವುದಾದ್ರೂ ನೆಲ ಮುಟ್ಟಿ ನಮಸ್ಕಾರ ಮಾಡುವ ಪದ್ಧತಿ ಇಟ್ಟುಕೊಳ್ಬೇಕು. ಇದು ಹೇಳಲಿಕ್ಕಿಲ್ಲ. ಹಾಗಾಗಿ ಎಲ್ಲರೂ 2 ಕೈಯನ್ನು ಜೋಡಿಸಿ ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕು. ನೋಡಿ, ಮೊದಲನೇದಾಗಿ ಮಂಡಲ ಹೇಗೆ ಇದು ಅಂತ ಹೇಳಿಕೊಡ್ತೇನೆ. ಮುಂದಿನ ಕ್ಲಾಸಲ್ಲಿ ವಿಸ್ತಾರವಾದ ಜಾಗ ಇದ್ದಾಗ ಸ್ಪಷ್ಟವಾಗಿ ಕುಣಿಬಹುದು. 2 ಕಾಲನ್ನು ನೀವು ಜೊತೆಯಾಗಿರಿಸಿ ನೇರ ನಿಲ್ಬೇಕು. ಬೆನ್ನು ಬಗ್ಗಿಕೊಂಡಾಗಿ ಹಾಗೆ ನಿಲ್ಲುವ ಕ್ರಮ ಇಲ್ಲ. ಯಕ್ಷಗಾನದಲ್ಲಿ ವೇಷಗಳು ಕಾಣಬೇಕು ಅಂತಾದ್ರೆ ನಮ್ಮ ಗಾಂಭೀರ್ಯ ಬೇಕು. ನಿಲ್ಲುವ ಕ್ರಮವೇ ಹಾಗೆ. ಅರ್ಥ ಆಯ್ತಲ್ಲ? ನೋಡಿ, ಸ್ಪಷ್ಟವಾಗಿ ನಾನು ಮಂಡಲ ಮಾಡುವುದು ಹೇಗೆ ಅಂತ ಹೇಳಿ ಕೇಳ್ತೇನೆ. ನೋಡಿ, 1, 2 ತುದಿಕಾಲನ್ನ ದೂರ ಮಾಡಬೇಕು. ತುದಿಕಾಲಲ್ಲಿ ನಿಲ್ಬೇಕು. ಪಾದವನ್ನ ದೂರ ಮಾಡಬೇಕು. 2, ಆಮೇಲೆ ತುದಿಕಾಲು ಮತ್ತೆ ದೂರ. 3, 4ನೇದು ಆಫ್ ಸಿಟ್ಟಿಂಗ್. ಇಷ್ಟು ಸ್ಟ್ರೈಟ್ ನೇರ ಇರ್ಬೇಕೆಲ್ಲ. ಇದು ಯಕ್ಷಗಾನದ ಮಂಡಲದ ಪದ್ಧತಿ. ಅರ್ಥ ಆಯ್ತಾ? ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ. ನೋಡಿಕೊಳ್ಳಿ. ಮೊದಲನೇ ಹೆಜ್ಜೆ, ನಮ್ಮ ಯಕ್ಷಗಾನದ ಸಿಲೆಬಸ್ನ 1ನೇ ಹೆಜ್ಜೆ ಹೇಗೆ ಅಂತ ಕೇಳಿದ್ರೆ ತಕ್ಕ ಧಿಮಿ ತಕ್ಕ ಜಣು. ಸ್ಪಷ್ಟ ಗೊತ್ತಿರ್ಲಿ. ತಕ್ಕ ಧಿಮಿ ತಕ್ಕ ಜಣು. ತಕ್ಕ ಧಿಮಿ ಎನ್ನುವುದು ಬಲದ ಕಾಲಿಗೆ ಬರ್ತದೆ, ಅದು ಎಡದ ಕಾಲಿಗೆ ಬರುವ ಕ್ರಮ ಇಲ್ಲ. ತಕ್ಕ ಧಿಮಿ ತಕ್ಕ ಜಣು ಎಡದ ಕಾಲಿಗೆ ಬರಬೇಕು, ಅದು ಬಲದ ಕಾಲಿಗೆ ಬರುವ ಕ್ರಮ ಇಲ್ಲ. ಸ್ಪಷ್ಟವಾಗಿ ಬಲಕಾಲಿಂದಲೇ ಆರಂಭ ಆಗಬೇಕು. ನೋಡಿ, ತಕ್ಕ ಧಿಮಿ ಎನ್ನುವುದು ತ. ಅರ್ಥ ಆಯ್ತಾ? ಜಣ್ಣು ತಕ್ಕ ಧೀಮಿ ತಕ್ಕ ಜಣ್ಣು. ಹೀಗೆ ಬಲದ ಕಾಲು ಮತ್ತೆ ಎಡದ ಕಾಲು. ಅರ್ಥ ಆಯ್ತಲ್ಲ? ಹಾಫ್ ಸಿಟ್ಟಿಂಗ್ ಎಲ್ಲರೂ ನಿಲ್ಲಿ. ಈಗ ಸ್ವಲ್ಪ ನಿಧಾನವಾಗಿ ಕುಣಿಯಿರಿ, ಶಬ್ದ ಬರ್ತದೆ. 3, 2, 1 ಸ್ಟಾರ್ಟ್. ತಕ್ಕ ಧೀಮಿ ತಕ್ಕ ಜಣ್ಣು 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 ತಕ್ಕ ಧೀಮಿ ತಕ್ಕ ಜಣ್ಣು. ಅರ್ಥ ಆಯ್ತಾ? ಇದು 1ನೇ ಹೆಜ್ಜೆ. ಸ್ಪಷ್ಟ ಗೊತ್ತಿರ್ಬೇಕು. ತಕ್ಕ ಧಿಮಿ ತಕ್ಕ ಜಣ್ಣು. ಕುಣಿಯುವಾಗ ನೀವು ಕೆಳಗೆ ನೋಡಿದ್ರೆ ತಪ್ಪಿಲ್ಲ, ಆದ್ರೆ ಅಭ್ಯಾಸದ ಬಳಿಕ ಯಾವುದೇ ಕಾರಣಕ್ಕೂ ಕೆಳಗೆ ನೋಡುವ ಹಾಗಿಲ್ಲ. ನಿಮ್ಮ ಕಣ್ಣ ಮುಂದೆ ನೇರ, ಕಣ್ಣಿನ ನೇರಕ್ಕೆ, ಮೇಲೆ ಇವಲ್ಲ ಕೆಳಗೆ ಇವಲ್ಲ, ಕಣ್ಣಿನ ನೇರಕ್ಕೆ ನಿಮ್ಮ ದೃಷ್ಟಿ ಇರಬೇಕು. ಇದು ಸ್ಪಷ್ಟ ಗೊತ್ತಿರ್ಲಿ ಎಲ್ರಿಗೂ. ಅರ್ಥ ಆಯ್ತಾ? ತಕ್ಕ ಧಿಮಿ ತಕ್ಕ ಜಣ್ಣು ಹೇಳಿ. 1ನೇ ಹೆಜ್ಜೆ ಯಾವುದು? ಅದನ್ನು ತಕ್ಕ ಧೀಮಿ ತಕ್ಕ ಜಣ್ಣು ತಕ್ಕ ಧೀಮಿ ತಕ್ಕ ಜಣ್ಣು. ಅದನ್ನು ಮಾಡಿ ಅಭ್ಯಾಸ. 3, 2, 1 ಸ್ಟಾರ್ಟ್. ತಕ್ಕ ಧೀಮಿ ತಕ್ಕ ಜಣ್ಣು ತಕ್ಕ ಧೀಮಿ ತಕ್ಕ ಜಣ್ಣು ತಕ್ಕ ಜಣ್ಣು ತಕ್ಕ ಧೀಮಿ ತಕ್ಕ ಜಣ್ಣು.